ಜ್ಯೂಸ್ ಸೆಂಟರ್ಗೆ ಬಂದಿದ್ದ ಅಪ್ರಾಪ್ತ ಬಾಲಕಿಯ ಫೋಟೋವನ್ನು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕ ತೆಗೆದ ಘಟನೆಗೆ ಸಂಬಂಧಿಸಿ ಜ್ಯೂಸ್ ಸೆಂಟರ್ ಬಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ನಿನ್ನೆ ಸಂಜೆ ಅನ್ಯ ಕೋಮಿನ ವ್ಯಕ್ತಿ ಜ್ಯೂಸ್ ಸೆಂಟರ್ಗೆ ಬಂದಿದ್ದ ಅಪ್ರಾಪ್ತ ಬಾಲಕಿಯ ಫೋಟೋ ತೆಗೆದು ತನ್ನ ವಾಟ್ಸ್ಆಪ್ನ ಸ್ಟೇಟಸ್ನಲ್ಲಿ ಹಾಕಿರುವ ವಿಚಾರ ತಿಳಿಯುತ್ತಿದ್ದಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಹಿತ ಅನೇಕರು ಜಮಾಯಿಸಿದ್ರು. ಅಂಗಡಿಯ ವ್ಯಕ್ತಿಗಳ ಮತ್ತು ಸೇರಿದ್ದ ಜನರ ಮಧ್ಯೆ ಮಾತಿನ ಚಕಮಕಿಯು ನಡೆದಿದ್ದು, ಘಟನೆಗೆ ಸಂಬಂಧಿಸಿ ಆರೋಪಿ ಯಾಕೂಬ್ನನ್ನು ಕಡಬ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಆರೋಪಿ ಯಾಕೂಬ್ ಮೇಲೆ ಒಂದೇ ದಿನ 3 ಆರೋಪಗಳು ಬಂದಿದ್ದು ಎಂದು ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ದುರ್ಗಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಘಟನೆಯ ಕುರಿತು ಎಚ್ಚರಿಕೆ ನೀಡಿದ್ದಾರೆ. ಕಡಬ ನಗರದಲ್ಲಿ ಒಬ್ಬ ಮುಸ್ಲಿಂ ಉದ್ಯಮಿ ಹಿಂದೂ ಅಪ್ರಾಪ್ತ ಹುಡುಗಿಯ ಫೋಟೋವನ್ನು ತೆಗೆದು ತನ್ನ ಮೊಬೈಲಲ್ಲಿ ಹಾಕಿಕೊಂಡು ಒಂದು ರೀತಿಯ ಹಿಂದೂ ಯುವತಿಗೆ ಮಾನಸಿಕ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ. ಇದನ್ನು ಇಡೀ ಹಿಂದೂ ಸಮಾಜ, ಕಡಬದ ಸಂಘಟನೆ ಇವತ್ತು ಖಂಡಿಸ್ತಾ ಇದೆ. ಈ ರೀತಿಯ ಘಟನೆ ಕಡಬದಲ್ಲಿ ಆಗಾಗ ಪುನರಾವರ್ತನೆ ಆಗ್ತಾ ಇದೆ. ಕಡಬದ ಠಾಣಾಧಿಕಾರಿ ಇರ್ಬೋದು ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಹಿಂದೂ ಸಮಾಜದ ಭಾವನೆ ಜೊತೆಗೆ ಚೆಲ್ಲಾಟ ಆಡತಕ್ಕಂಥ ಆ ಪ್ರವೃತ್ತಿ ಮುಸ್ಲಿಂ ಯುವಕರಲ್ಲಿ ಇವತ್ತು ಮುಂದುವರಿತಾ ಇದೆ. ಅದನ್ನು ನಿಲ್ಲಿಸದೇ ಇದ್ದಲ್ಲಿ ಕಡಬದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಖಂಡಿತ ಇಲಾಖೆಗೆ ಕಷ್ಟ ಇದೆ. ಹಿಂದೂ ಸಮಾಜದ ಯುವಕರು ಅವರ ತಮ್ಮ ತಾಳ್ಮೆಯ ಕಟ್ಟೆಯನ್ನು ಹೊಡ್ಕೊಂಡ್ರೆ ಖಂಡಿತ ಡಿಪಾರ್ಟ್ಮೆಂಟ್ ಅದನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಈ ಮೂಲಕ ನಾವು ಇಡೀ ಸಮಾಜದಿಂದ ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಘಟನೆಯಲ್ಲಿ ಇಡೀ ಹಿಂದೂ ಸಮಾಜದ ಯುವಕರು ಇವತ್ತು ತಾಳ್ಮೆಯನ್ನ ಹಿಡ್ಕೊಂಡು ಆ ಘಟನೆಯನ್ನ ಒಂದು ರೀತಿಯಲ್ಲಿ ಎದುರಿಸಿಕೊಂಡಿದ್ದಾರೆ. ಆದರೆ ಯಾವುದೇ ಮುಂದಿನ ದಿನಗಳ ಅಹಿತಕರ ಘಟನೆ ಆದರೆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಸಮುದಾಯ ಇರಬಹುದು, ಅವರು ಅದನ್ನು ಅನುಭವಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಇವತ್ತಿನ ಈ ಘಟನೆಯ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಗೆ ನಾನು ಕೊಡ್ತಾ ಇದ್ದೇನೆ. ಇವತ್ತೇನು ಕಡಬದಲ್ಲಿ ಘಟನೆ ನಡೆದಿದೆ, ಇದು ಅತ್ಯಂತ ವ್ಯವಸ್ಥಿತವಾಗಿ ಕಳೆದ ಸುಮಾರು 6-7 ತಿಂಗಳಿನಿಂದ ನಿರಂತರವಾಗಿ ನಡೀತಾ ಇರುವಂಥ ಘಟನೆ. ಇದಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥಿತವಾದಂಥ ಕಾರ್ಯಾಚರಣೆ ಆಗಬೇಕಿತ್ತು. ಇವತ್ತು ಅಲ್ಲಿ ನಡೆದಂಥ ಅತ್ಯಂತ ಚಿಕ್ಕ ವಯಸ್ಸಿನ ಒಂದು ಹೆಣ್ಣು ಮಗು ಆ ಜ್ಯೂಸ್ ಅಂಗಡಿಗೆ ಹೋಗಿ ಪಾನೀಯವನ್ನು ತಗೊಂಡಾಗ ಅವಳ ಫೋಟೋ ತೆಗೆದು ಅದನ್ನು ಪ್ರಚಾರಕ್ಕಾಗಿ ಬಳಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತು ಬಂದಿದೆ. ಅದೇ ರೀತಿ ಆ ಮುಸ್ಲಿಂ ಯಾರು ಇದ್ದಾನೆ ಅವನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ತಂದು ಅವನು ಪ್ರಚಾರ ಮಾಡುವುದನ್ನು ಬಿಟ್ಟು ಯಾಕೆ ಈ ರೀತಿಯ ಕೆಲಸ ಮಾಡ್ತಾನೆ ಅನ್ನುವಂಥದ್ದಕ್ಕೆ ಉತ್ತರ ಕೊಡುವಂಥ ದಿವಸ ಇವತ್ತಿತ್ತು. ಹಾಗಾಗಿ ಇದನ್ನು ತಕ್ಷಣವಾಗಿ ಇಂಥ ಕೆಲಸಗಳು ಇನ್ನು ಮುಂದೆ ಕಡಬದಲ್ಲಿ ಕಂಡು ಬಂದರೆ ಅದಕ್ಕೆ ತಕ್ಕದಾದಂಥ ಕಠಿಣವಾದ ರೀತಿಯಲ್ಲಿ